ಉಸಿರು ನಿಂತ ಬಳಿಕವೂ ಹೆಸರು ಉಳಿಬೇಕು ಅಂದರೆ ಒಳ್ಳೆ ಕೆಲಸ ಮಾಡಿರಬೇಕು. ಇಲ್ಲಿ ಕಂದಮ್ಮನ ಉಸಿರು ಶಾಶ್ವತವಾಗಿ ನಿಂತಿದ್ರು ತಂದೆ ಔದಾರ್ಯ ಮಗುವಿನ ಹೆಸರನ್ನ ಶಾಶ್ವತವಾಗಿಸಿದೆ. ತನ್ನ ಕಂದನನ್ನ ಉಳಿಸುವ ಹೋರಾಟದಲ್ಲಿ ಒಟ್ಟಾದ ಹಣವನ್ನ ಸ್ವಲ್ಪವೂ ಇಟ್ಟುಕೊಳ್ಳದೆ ಸಾಮಾಜಿಕ ಕಾರ್ಯಕ್ಕೆ ವಿನಿಯೋಗಿಸಿದ ತಂದೆ ಇದೀಗ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಳೆದ ತಿಂಗಳು ಉಡುಪಿ ಜಿಲ್ಲೆಯ ಪುಟ್ಟ ಮಗುವೊಂದಕ್ಕೆ ಜಗತ್ತಿನ ಅಪರೂಪದ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಅಂದ್ರೆ ಬೆನ್ನು ಮೂಳೆಯ ಸ್ನಾಯು ಕ್ಷೀಣತೆ ಕಾಯಿಲೆ ಒಕ್ಕರಿಸಿ ಇಂಜೆಕ್ಷನ್ಗೆ 16 ಕೋಟಿ ರೂಪಾಯಿ ಹಣದ ಅವಶ್ಯಕತೆ ಇತ್ತು ಎನ್ನುವ ಸುದ್ದಿ ನಿಮಗೂ ಗೊತ್ತಿರಬಹುದು. ಎಳೆಯ ಕಂದನ ಜೀವ ಉಳಿಸಲು ಹಲವು ಹೃದಯವಂತರು ಸಹಾಯ ಮಾಡಿದ್ರೂ ಕೂಡ ದುರಾದೃಷ್ಟವಶಾತ್ ಲಕ್ಷಾಂತರ ಜನರ ಪ್ರಾರ್ಥನೆ ಸಾಕಾರಗೊಳ್ಳದೆ 5 ತಿಂಗಳ ಪುಟ್ಟ ಮಗು ಮಿತಾಂಶ್ ಇಹಲೋಕವನ್ನ ತ್ಯಜಿಸಿದ್ದ. ಮಗುವಿಗಾಗಿ ಕೋಟ್ಯಾಂತರ ರೂಪಾಯಿ ಒಟ್ಟುಗೊಳ್ಳದೇ ಇದ್ರೂ ಮಗುವಿನ ತಂದೆಯ ಖಾತೆಗೆ 48 ಲಕ್ಷ ರೂಪಾಯಿ ಹಣ ಬಂದಿತ್ತು. ಮಗುವಿನ ಮರಣ ನಂತರ ಈ ಹಣ ಎಲ್ಲಿಗೆ ಹೋಯಿತು, ಏನು ಮಾಡಿದ್ರು ಅಂತ ಸ್ವಾಭಾವಿಕ ಪ್ರಶ್ನೆಗಳು ಉದ್ಭವವಾಯಿತು. ಒಂದಷ್ಟು ಅಪಪ್ರಚಾರ ಕೂಡ ಆಯಿತು. ಆದರೆ ಇದನ್ನೆಲ್ಲ ತಲೆಕೆಡಿಸಿಕೊಳ್ಳದ ಮಿತಾಂಶ್ ತಂದೆ ಸಂದೀಪ್ ದೇವಾಡಿಗ ತನ್ನ ಬಳಿ ಹಣ ಉಳಿಸಿಕೊಳ್ಳದೆ ಎಲ್ಲವನ್ನ ತನಗೆ ಸಮಾಜ ಏನು ಹಣ ನೀಡಿತ್ತೋ ಅದೇ ಸಮಾಜದ ಒಳಿತಿಗಾಗಿ ವಿನಿಯೋಗಿಸಿದ್ದಾರೆ. ಮನೆಯಲ್ಲಿ ಅವನಿಗೇನೋ ಉಸಿರುಗಟ್ಟಿ ಇಮಿಡಿಯೇಟ್ ನಾವು ಹಾಸ್ಪಿಟಲ್ ಬಂದ್ವಿ. ಹಾಸ್ಪಿಟಲ್ ಬರುವ ತನಕ ಅವನು ಉಸಿರಾಡ್ತಿದ್ದ. ಬಟ್ ಹಾಸ್ಪಿಟಲಲ್ಲಿ ರೀಚ್ ಆದ ಕೂಡಲೇ ಅವನು ಪ್ರಾಣ ಬಿಟ್ಟಿದ್ದ. ಅಂದರೆ ಅವನನ್ನು ಉಳಿಸೋಕ್ಕಾಗಿಲ್ಲ. ಅಂದರೆ ನಮಗೆ ಇವಾಗ ನಾನು ಏನು ಹೇಳಿದಂದರೆ, ಇವಾಗ ಬಂದ ಹಣ ಬಂದು ನನಗೆ 38 ಲಕ್ಷ ನನ್ನ ಅಕೌಂಟಿಗೆ ಬಂದಿದೆ. ಆ 38 ಲಕ್ಷನ ಅಂದರೆ ಎಲ್ಲ ಇದು ಅಮೌಂಟ್ ಬಂದದ್ದು ಜನರಿಂದ. ಅಂದರೆ ಈ 38 ಲಕ್ಷ ಜನರಿಗೇ ಉಪಯೋಗ ಆಗಬೇಕಂತ ಈ ಅಮೌಂಟನ್ನು ನಾನು ಇದು ಒಂದು ಉಚಿತ ಆಂಬ್ಯುಲೆನ್ಸ್ ಅಂತ ಒಂದು ಆಲ್ಮೋಸ್ಟ್ 7 ಲಕ್ಷ ತನಕ ಆಗಿದೆ. ಆ ಉಚಿತ ಆಂಬ್ಯುಲೆನ್ಸನ್ನು ಕೊಟ್ಟಿದ್ದೇವೆ. ಮತ್ತೊಂದು ನಿನ್ನೆ ಆಗಸ್ಟ್ 15 ಸ್ವಾತಂತ್ರ್ಯ ದಿವಸ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಸತ್ಯದ ತುಳುವೇರು ಅಂತ ಪ್ರೋಗ್ರಾಮ್ ಮಾಡಿದರು. ಅವರು ಅಂದರೆ ಒಟ್ಟು ಟೋಟಲ್ ನಮ್ಮ ಕಡೆಯಿಂದ ಎಲ್ಲ ಸೇರಿ 18 ಅಂದರೆ ರೋಗಿಗಳಂದರೆ ಅವರಿಗೆ ಚಿಕಿತ್ಸೆಗಾಗಿ ಹಣದ ಅವಶ್ಯಕತೆ ತುಂಬ ಇತ್ತು. ಸೊ ಅವರಿಗೆ ಚಿಕಿತ್ಸೆಗಾಗಿ ಟೋಟಲ್ ಒಂದು 13 ಲಕ್ಷ ತನಕ ಅವರಿಗೆ ಸಹಾಯಧನ ಮಾಡಿದ್ದೇವೆ. ಚಿಕಿತ್ಸೆಗಾಗಿ ಒಟ್ಟಾದ ಹಣದಲ್ಲಿ ಸತ್ಯದ ತುಳುವೇರ್ ಸಂಘ ಸಹಯೋಗದಲ್ಲಿ ಮಲ್ಪೆ ಜೀವ ರಕ್ಷಕರೊಬ್ಬರಿಗೆ ಅಗತ್ಯವಿದ್ದ ಆಂಬ್ಯುಲೆನ್ಸ್, ಅನಾರೋಗ್ಯ ಪೀಡಿತ 18 ಬಡ ಮಂದಿಯ ಚಿಕಿತ್ಸೆಯ ವೆಚ್ಚಕ್ಕೆ ನೀಡಲಾಗಿದೆ. ಸ್ವಲ್ಪ ಹಣವನ್ನ ಉಚಿತ ಸೇವೆಗಾಗಿ ಮೀಸಲು ಇರಿಸಿದ್ದ ಆಂಬ್ಯುಲೆನ್ಸ್ಗಾಗಿ ಮೀಸಲಿಡಲಾಗಿದೆ. ಅಲ್ಲದೆ ಉಳಿದ ಬಾಕಿ ಹಣವನ್ನ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಕಾರ್ಯಕ್ಕೆ ಮೀಸಲಿಡುವ ಯೋಜನೆ ಸಂದೀಪ್ ಅವರದ್ದು. ಅದೇ ಬಂದ ಅಮೌಂಟನ್ನು ಅವರು ಯಾರಿಗದು ಹುಷಾರಿಲ್ಲದವ್ರಿಗೆ ಧನ ಸಹಾಯ ಮಾಡ್ತೇವೆ ಅಂತೇಳಿ ನಮ್ಮ ಹತ್ರ ಎಲ್ಲ ಹೇಳಿದ್ರು ಅವರು. ಹಾಗಾಗಿ ನಿನ್ನೆ 75ನೇ ಸ್ವಾತಂತ್ರ್ಯ ದಿನಾಚರಣೆ ಒಂದು 18 ಜನರಿಗೆ ಧನ ಸಹಾಯ ಒಂದು 12-13 ಲಕ್ಷ ತನಕ ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ತಂಡಕ್ಕೆ ಒಂದು ಆ್ಯಂಬುಲೆನ್ಸ್ ಧನ ಸಹಾಯ ಮಾಡಿದ್ದಾರೆ. ಅದನ್ನು ನಾವು ಮಲ್ಪೆ ಅವರಿಗೆ ಕೊಟ್ಟಿದ್ದೇವೆ. ಅದನ್ನು ಮುಂದಿನ ಇದರದ್ದೆಲ್ಲ ನಾವೇ ನಿರ್ವಹಣೆ ಮಾಡ್ತಾಯಿದ್ದೇವೆ. ಒಟ್ನಲ್ಲಿ ತನ್ನ ಕರುಳ ಬಳ್ಳಿಯನ್ನ ಉಳಿಸಿಕೊಳ್ಳಲಾಗದೇ ಇದ್ರೂ ಕಂದಮ್ಮನ ಜೀವ ರಕ್ಷಿಸುವ ಹೋರಾಟದಲ್ಲಿ ಜೊತೆಗಿದ್ದ ಸಮಾಜವನ್ನ ಮರೆಯದೆ ಒಟ್ಟುಗೂಡಿದ ಹಣವನ್ನ ಈ ರೀತಿಯಲ್ಲಿ ವಿನಿಯೋಗ ಮಾಡಿದ್ದು ಮಾದರಿ ಕೆಲಸ. ಪ್ರಮು ಸುವರ್ಣ ಕಟಪಾಡಿ, ನಮ್ಮ ಗುಡ್ಲ ನ್ಯೂಸ್, ಉಡುಪಿ.